ಮಂಗಳೂರಿನ ಪಂಜಿಮಗರು ಗ್ರಾಮದ 10 ಸಮಸ್ತರ ವತಿಯಿಂದ 50ನೇ ಯಕ್ಷ ಸಂಭ್ರಮ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಪಂಜಿಮಗರು ಗ್ರಾಮದ 10 ಸಮಸ್ತರು ಆರಾಧಿಸಿಕೊಂಡು ಬಂದಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯ ಯಕ್ಷಗಾನ ಸೇವೆಯ ಸುವರ್ಣ ಸಂಭ್ರಮ ವರ್ಷದ ಯಕ್ಷಗಾನ ಬಯಲಾಟದ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕಟೀಲಿನ ಪ್ರಧಾನ ಅರ್ಚಕರಾದ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣರು ಆಶೀರ್ವಚನ ನೀಡಿದರು. ಪಂಚಮಗೇರಿ 10 ಸಂಸ್ಥೆಯಲ್ಲಿ ಬಹಳ ಭಕ್ತಿ ಶ್ರದ್ಧೆಯಲ್ಲಿ ಸೇವೆ ಮಲ್ಪಿಸಿದ ವಿಶೇಷ ಸಮಯ. ಬಹುಶಃ ಈ ಸಮಯಗಳು ಯಕ್ಷಗಾನದ ಸಮಯ ಮಧ್ಯೋಡಿಯಕ್ಕಳು ಪಾತ್ರೆ ಪುಸ್ತಕದಲ್ಲಿ ಅಲ್ಲ ಅಪ್ಪ ಉಲ್ಲಾಸದಿಂದ ಭಕ್ತಿ ಶ್ರದ್ಧೆಯಲ್ಲಿ ಈತು ಕರ್ತವ್ಯ ಮಲ್ಪನಾಗ ದೇವರ ಅನುಗ್ರಹ ಮಲ್ಪಡು ಪ್ರಾರ್ಥನಾ ಮಲ್ಪಣ ಎಲ್ಲ ಕರ್ತವ್ಯ. ವಿಶೇಷವಾದ ಈತದ ಕಾಲಗಳು ಸಂಸ್ಥೆಯನ್ನು ಕಟ್ಟುಣಿ ಮಲ್ಲತ್ತೆ ಕಂಠಕಟ್ಟನ ವಸ್ತು ಪೂರ ಆರಂಭ ಶೂರಾಹ ಕಲುದಾಕ್ಷಿಣಾತ್ಯ ಬಣ್ಣಲ್ಕ ಸುರುಮಲ್ಪೇರು 4 ವರ್ಷ ಅನಕ ಕೈದಾವ್ಕೊಂಡು ಹೆಚ್ಚಾದು ಅಲ್ಲ 5 ವರ್ಷಲ ಬುಡಂದೆ ಪ್ರತಿ ವರ್ಷಲ ನೀವು ಮಾತ ಒಟ್ಟು ಸೇರಿದ ದೇವರ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಸೇವೆ ಮಲ್ತಾರೆ ಬಂಡ ಈ ಸೇವೆ ಅಪ್ಪಗೆ ಸಂತೋಷ ಆದ ಮಮ್ಮಳಕ್ಕೆ ಹೋಗುವ ಸಂಶಯ ಇಲ್ಲ. ಶಾಸಕ ಭರತ್ ಶೆಟ್ಟಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪಾಶ್ಚಾತ್ಯೀಕರಣದ ಸುಳಿಯಿಂದ ಯಕ್ಷಗಾನವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆದ್ದು ಬಂದಿರುವುದಕ್ಕೆ ಮುಖ್ಯವಾಗಿ ಕಟೀಲು ಯಕ್ಷಗಾನ ಮೇಳದ ಪಾತ್ರ ಮಹತ್ತರವಾಗಿದೆ. ಗಂಡುಕಲೆ ಯಕ್ಷಗಾನವು ಕರಾವಳಿ ಭಾಗದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಇದರ ಕಂಪು ಮುಂದಿನ ಪೀಳಿಗೆಗೂ ಸಿಗುವ ಭರವಸೆ ಇದೆ ಎಂದರು. ಪಾಶ್ಚಾತ್ಯೀಕರಣದ ಸುಳಿಯಲ್ಲಿ ಸಿಕ್ಕಿ ಎಲ್ಲೋ ಒಂದು ಕಡೆ ನಮಗಾಗ್ತದೆ ಯಕ್ಷಗಾನವಂಥ ಕಲೆ ನಮ್ಮಿಂದ ಯುವ ಪೀಳಿಗೆಯಿಂದ ನೆಕ್ಸ್ಟ್ ಜನ್ರೇಷನಿಂದ ನಶಿಸಿ ಹೋಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಕೆಲವು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರ್ತದೆ. ಪಾಶ್ಚಾತ್ಯೀಕರಣದ ಸುಳಿಯಲ್ಲಿ ಯಕ್ಷಗಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆದ್ದು ಬಂದಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಕ್ಷಗಾನ ಗೆದ್ದು ಬರಲಿಕ್ಕೆ ಮೊದಲ ಕಾರಣ ಕಟೀಲಿನ ನಮ್ಮ ಮೇಳ, ಕಟೀಲಿನ ದೇವಸ್ಥಾನದಲ್ಲಿರುವಂಥ ಯಕ್ಷಗಾನದ ತಂಡಗಳೇನಿದೆ ಆ ಶ್ರೀದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಮನಸ್ಥಿತಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಏನಿದೆ, ಅದರಿಂದ ಈ ಒಂದು ಸೇವೆಯ ಮೂಲಕ ದೇವರ ಕೃಪೆಗೆ ಪಾತ್ರ ಆಗಬಹುದು ಅನ್ನುವಂಥ ಒಂದು ಕಲ್ಪನೆ ಮತ್ತು ನಂಬಿಕೆ ನಮ್ಮಲ್ಲಿ ಏನಿದೆ ಅದು ಯಕ್ಷಗಾನಕ್ಕೆ ದೊಡ್ಡದಾದ ಶಕ್ತಿಯನ್ನೇ ಕೊಟ್ಟಿದೆ. ಕೂಳೂರು ಬೀಡು ವಜ್ರಕುಮಾರ ಕಣ್ಣಂತಾಯ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯ ಸಂಚಾಲಕರಾದ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ಯಕ್ಷಗಾನದ ಅರ್ಹ ಕಲಾವಿದರು, ಪೋಷಕರು ಹಾಗೂ ಸಂಘಟಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಂಗಳೂರು ಪಾಲಿಕೆ ಸದಸ್ಯ ಅನಿಲ್ ಕುಮಾರ್, ಪಂಚಿಮಗರು ಗ್ರಾಮದ 10 ಸಮಸ್ತರ ಗೌರವಾಧ್ಯಕ್ಷ ನಾರಾಯಣ ಕೆ ಪೂಜಾರಿ, ರಘು ಶೆಟ್ಟಿ, ಚಂದಪ್ಪ ಸನಿಲ್, ಅಧ್ಯಕ್ಷರಾದ ಕೃಷ್ಣ ಸನಿಲ್, ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ, ಸಲಹೆಗಾರರಾದ ಶ್ರೀನಿವಾಸ ಕೂಳೂರು ಮತ್ತು ಸಲಹೆಗಾರರು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ವೇಳೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟವು ಪ್ರದರ್ಶನಗೊಂಡಿತು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.